ಕಾಪು ಪುರಸಭಾ ಚುನಾವಣೆಯು ಡಿಸೆಂಬರ್ 27ರಂದು ನಡೆಯಲಿದ್ದು ಬಿಜೆಪಿ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದು ಸಂಸದರು ಮತ್ತು ಶಾಸಕರು ಬಿಜೆಪಿಯವರೇ ಆಗಿರುವುದರಿಂದ ಜನತೆಗೆ ಬಿಜೆಪಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುವ ಮನ ಇದೆ ಎಂದು ಹೇಳಿದರು. ಅದೇ ರೀತಿಯಾಗಿ ಪುರಸಭೆ 23 ಕ್ಷೇತ್ರಗಳ ಪೈಕಿ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದ್ದು ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನೇರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರ್ ರತ್ನಾಕರ್ ಹೆಗ್ಡೆ, ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ಕಾಪು ಕ್ಷೇತ್ರಾಧ್ಯಕ್ಷ ಶ್ರೀಕಾಂತ್ ನಾಯ್ಕ್, ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಶ್ಪಾಲ್ ಸುವರ್ಣ ಮೊದಲಾದವರು ಉಪಸ್ಥಿತರಿದ್ದರು. ಈ ಪುರಸಭಾ ಚುನಾವಣಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮನೋಹರ್ ಕಲ್ಮಾಡಿ, ಅದೇ ರೀತಿ ಪುರಸಭೆಯಲ್ಲಿ ಕಳೆದ ಬಾರಿ ಒಂದಷ್ಟು ನಿರೀಕ್ಷೆಗಳಿಟ್ಟು, ಕಾಂಗ್ರೆಸ್ ಮೇಲೆ ನಿರೀಕ್ಷೆ ಇಟ್ಟು ಅಂದಿನ ಸಚಿವರು ಏನು ಹೊರಗೆ ಅವರಿದ್ರು, ಅವರು ಹೇಳಿದ ವಾಗ್ದಾನವನ್ನು ಈಡೇರಿಸ್ತಾರೆ ಅಂತೇಳಿ ಅವ್ರಿಗೆ 12 ಸೀಟ್ ಕೊಟ್ಟಿದ್ರು. ಆದರೆ ಅವರು ಯಾವುದೇ ವಾಗ್ದಾನವನ್ನು ಈಡೇರಿಸದೆ ಪುರಸಭೆ ಒಂದರ ಅನಾಥ ಆಗಿತ್ತು. ತದನಂತರ ಇಲ್ಲಿ ಬೇಕೋ ಬೇಡೋ ಪ್ರಾಧಿಕಾರವನ್ನು ರಚನೆ ಮಾಡಿದರು. ಪ್ರಾಧಿಕಾರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳ ಆಗರಾಗಿದೆ. ಇದಕ್ಕೆಲ್ಲವನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಪರಿಹಾರ ಕೊಡ್ತದೆ. ಕಾಪು ಪುರಸಭೆಯನ್ನು ಮಾದರಿ ಪುರಸಭೆಯಾಗಿ ಮಾಡುವ ಹಾಗೆ ನಾವೆಲ್ಲ ಶಾಸಕರು, ಸಚಿವರು ಸೇರಿ ಎಲ್ಲರೂ ಪ್ರಯತ್ನ ಮಾಡಿ